ಎಲ್ಲ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿರುವ ಶ್ರೀಯುತ ಅಶೋಕ್ ಕುಮಾರ್ ಅವರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರರುಗಳೇ, ಇವತ್ತು ನಾವು ಎಲ್ಲ ಈ ಗ್ರಾಮದವರು ಸೇರಿ ಇಲ್ಲಿಂದು ಅಶ್ವತ್ಥಮ ಪೂಜೆಯನ್ನು ಈಗ ಪ್ರತಿ ಶನಿವಾರ ಕೂಡ ಮಾಡ್ತಾ ಇದ್ದೇವೆ. ಸಾಧಾರಣ 5 ವರ್ಷದಿಂದ ಪ್ರತಿ ಶನಿವಾರ ಕೂಡ ಇಲ್ಲಿ ಅಶ್ವತ್ಥ ಪೂಜೆ ಆಗ್ತದೆ. ಇದು ಸಾಧಾರಣ ಎಲ್ಲರ ಹೆಚ್ಚು ಪೂಜೆ ಮಾಡಿದವರ ಇಲ್ಲಿ ಸಂಕಲ್ಪ ಈಡೇರಿಸಿದ್ದುಂಟು. ಇವತ್ತು ನಮ್ಮ ಮೇಲೆ ಉದಾಹರಣೆಗೆ ಅಶೋಕಣ್ಣನನ್ನು ನಾನು ಓಟಿಗೆ ಮೊದಲೇ ಅವರು ಶಾಸಕರಾಗಿ ಇದು MLA ಓಟಿಗೆ ನಿಲ್ತಾರೆ ಅಂತ ಹೇಳುವಾಗ ನಾನು ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಪ್ರಾರ್ಥನೆ ಮಾಡಿದ್ದೇನೆ. ಅವರು ಗೆದ್ರೆ ಇಲ್ಲಿ ನಾವು ಪೂಜೆ ಮಾಡಿಸ್ತೇವೆ ಅಂತ ಹೇಳಿ. ಹಾಗೆ ಪೂಜೆ ಕೂಡ ಮಾಡಿದ್ದೇನೆ. ಅವರು ಗೆದ್ದಿದ್ದಾರೆ ಕೂಡ. ಅದು ನಮಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ನಮ್ಮ ಮೇಲೆ ಇವತ್ತವರಿಗೆ ಎಷ್ಟೋ ತುರ್ತು ಕೆಲಸಗಳು ಉಂಟು. 6 ಗಂಟೆಗೆ ಫ್ಲೈಟ್ನ ಟಿಕೆಟ್ ಕೂಡ ಆಗಿದೆ. ಆದ್ರೆ ನಮ್ಮ ಈ ಮೇಲಿನ ಪ್ರೀತಿಯಿಂದ ಈ ಪಟ್ಟೂರಿಗೆ ಇವತ್ತು ಅವರು ಆಗಮಿಸಿರುತ್ತಾರೆ. ಅದಲ್ಲದೆ ಇವತ್ತಿಲ್ಲಿ 25ನೇ ರಜತ ಸಂಭ್ರಮದಂದು 2 ಭಜನಾ ತಂಡ ಇವತ್ತು ಲಕ್ಷ್ಮೀನಾರಾಯಣ ಭಜನಾ ತಂಡ ಇವತ್ತು ಇಲ್ಲಿ ಹುಟ್ಟಿಕೊಂಡಿದೆ. ಒಂದು ಸಣ್ಣ ಮಕ್ಕಳ ಪುಟಾಣಿ ಮಕ್ಕಳದ್ದು ಮತ್ತು ಹೆಣ್ಮಕ್ಕಳ 2 ಭಜನಾ ತಂಡ ಇವತ್ತು ಹುಟ್ಟಿಕೊಂಡಿದೆ. ಅದಕ್ಕೆ ನಮ್ಮ ಶಾಸಕರು ನಮ್ಮ ಯುವಕ ಮಂಡಲ ವತಿಯಿಂದ ಆ ಒಂದು ಭಜನಾ ಮಂಡಳಿಗೆ ಇವತ್ತು 10,000 ರೂಪಾಯಿಯ ದೇಣಿಗೆಯನ್ನು ನಾವು ಇವತ್ತು ನಮ್ಮ ಯುವಕ ಮಂಡಲ ವತಿಯಿಂದ ಶಾಸಕರ ಮುಖಾಂತರ ನೀಡಲಿದ್ದೇವೆ. ಅದಲ್ಲದೆ ಇವತ್ತು ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷನಾಗಲು ಇವತ್ತು ನಾನು ಅಧ್ಯಕ್ಷನಾಗಿದ್ದರೆ ಅದು ಶ್ರೀಯುತ ಅಶೋಕ್ ಕುಮಾರ್ ಅವರ ಒಂದು ಮುತುವರ್ಜಿಯಿಂದ ಅಂತ ಹೇಳಲು ನಾನು ಸಂತೋಷಿಸುತ್ತೇನೆ. ಅವರ ಮಾರ್ಗದರ್ಶನದಂತೆ ಇನ್ನು ಮುಂದೆಯೂ ಆ ಮಹಾಲಿಂಗೇಶ್ವರ ದೇವರ ಕೆಲಸ ಕಾರ್ಯವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪವಾಗಿ ಮಾಡಿಕೊಂಡು ಬರುತ್ತಾನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬರ್ತಾನೆ ಅಂತೇಳಿ ಹೇಳೋದೇ ಗೊತ್ತಿಲ್ಲ, ಭಾರ ಇದ್ರೆ ಅವ್ರು ಬಿಡುವುದಿಲ್ಲ. ಅದು ಖಂಡಿತವಾಗಿ ನನಗೆ ಗೊತ್ತುಂಟು. ಅವರದ್ದೇ ಆದ ಒಂದು ನಿಯಮ ಉಂಟು. ಎಷ್ಟೋ ಬ್ರಹ್ಮ ಕಲಶ, ಎಷ್ಟೋ ದೇವಸ್ಥಾನ ಜೀರ್ಣೋದ್ಧಾರವನ್ನು ಮಾಡಿದವರು ಅವರು ಖಂಡಿತವಾಗಿಯೂ ಮೊದಲೇ ನನ್ನ ಹತ್ರ ಒಂದು ಮಾತು ಹೇಳಿದ್ದಾರೆ. ಈಗಾಗಿ ತೀರ್ನ ಮಾತ್ರ ವಹಿಸೋಣ್ಲಿ, ಇಜೆಂಡ ಈ ವಹಿಸೋಣಿ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಅವರಿಗೆ ಅವರದ್ದೇ ಆದ ಒಂದು ಕ್ರಮ ಉಂಟು. ಯಾವುದು ಕೆಲಸ ಅದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪವಾಗಿ ಹಾಗೆ ಮಾಡಬೇಕು. ಸರ್ವಧರ್ಮೀಯರನ್ನು ಗೌರವಿಸುವಂತಹ ಗುಣ ಅವರದ್ದು. ಇವತ್ತು ಅವರ ಸಾಧನೆ ಬಗ್ಗೆ ನಾನು ಹೇಳುದಿಲ್ಲ, ಅವರಿಗೆ ಈಗ ಹೋಗ್ಲಿಕ್ಕೆ ಸುಮಾರು ಹೊತ್ತಾಯಿತು. ಆದರೂ ಇವತ್ತು ನಮ್ಮ ಈ ಪುಟಾಣಿಗಳನ್ನೆಲ್ಲ ಅವರು ಈಗ ಒಂದು ಸ್ವಾಗತಿಸಬೇಕಂತ ಹೇಳಿ ನಾನು ಏನು ಒಂದು ದುಡ್ಡಿನ ವ್ಯವಸ್ಥೆ ಇಲ್ಲ. ನಮ್ಮ ಯುವಕ ಮಂಡಲದವರೆಲ್ಲ ಸೇರಿ ಆ ದುಡ್ಡನ್ನು ಸೇರಿ ಕೂಡ ಒಂದು ಮನೆಯ ಕೂಡ ವ್ಯವಸ್ಥೆಯನ್ನು ನಾವು ಇವತ್ತು ರಜತ ಸಂಭ್ರಮದ ಸವಿನೆನಪಿಗೋಸ್ಕರ ಮಾಡಲಿದ್ದೇವೆ. ಹಾಗೆಲ್ಲ ಮಾಡಿದ್ರೆ ಮಾತ್ರ ಅಶೋಕಣ್ಣನಿಗೆ ತೃಪ್ತಿ ಆಗಬಹುದಷ್ಟೇ ವಿನಃ ಯಾವುದೇ ಜಯಕಾರ ಆಗಿದ್ರು ಅವರಿಗೆ ತೃಪ್ತಿ ಇಲ್ಲ. ಅವರಿಗೆ ತೃಪ್ತಿ ಆಗುವಂತ ಕೆಲಸ ಮಾಡಲಿಕ್ಕೆ ಬೇಕಾಗಿ ನಾವು ಆ ಮನೆಯನ್ನು ಕಟ್ಟುವ ಕೆಲಸವನ್ನು ಶೀಘ್ರದಲ್ಲಿ ಮಾಡ್ತೀವಿ. ಶೀನಪ್ಪ ಪೂಜಾರಿ ಅವರೇ, ಗಿರಿಯಪ್ಪ ಪೂಜಾರಿ ಅವರೇ, ಗೋಕಂಡ್ರೆ, ಸಂಕಪ್ಪ ಗೌಡ್ರೆ, ಗಿರೀಶಿಲ್ಲ ಲೋಕೇಶ್ ಬಂದವ್ರೆ, ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯ ನಾಯಕರುಗಳೇ, ಭಕ್ತಾದಿ ಬಂಧುಗಳೇ, ಮಕ್ಕಳೇ, ಮಾಧ್ಯಮದ ಮಿತ್ರರು, ಈ ಅಶ್ವತ್ಥ ಕಟ್ಟೆಗೆ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಚುನಾವಣೆ ಸಮಯದಲ್ಲಿ, ಚುನಾವಣೆಗೆ ಮುಂಚೆ ಈಶ್ವರ ಭಟ್ರು ನನ್ನ ಹತ್ರ ಯಾವಾಗಲೂ ಹೇಳ್ತಾ ಇದ್ದಾರೆ, ನೀವು ಈ ಅಶ್ವತ್ಥ ಕಟ್ಟೆಗೆ ಒಂದು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಿ ನಾವು ಜಯಶಾಲಿಯಾಗಿ ಬರಬೇಕು, ಜನರ ಆಶೀರ್ವಾದ ಸಿಗಬೇಕು ಅಂತ ನೀವು ಪ್ರಾರ್ಥನೆ ಮಾಡಬೇಕು ಅಂತ ನನ್ನ ಹತ್ರ ವಿನಂತಿ ಮಾಡಿಕೊಂಡಿತ್ತು. ನಾನು ಆ ಪ್ರಕಾರ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದೆ. ಅನಂತರ ನಿಮ್ಮೆಲ್ಲ ಆಶೀರ್ವಾದದಿಂದ ಚುನಾವಣೆಯಲ್ಲಿ ಕೂಡ ಗೆದ್ದು ಬಂದಿದೆ.
ಆನಂತರ ನಾನು ಇಲ್ಲಿ ಯಾವಾಗಲೂ ಹೋಗುವಾಗಲೂ ಈ ಅಶ್ವತ್ಥ ಕಟ್ಟೆಗೆ ನಮಿಸಿ ಇಲ್ಲಿ ಹೋಗ್ತೀನಿ ಈ ಕಡೆಯಿಂದ ಹೋಗುವಾಗ. ಹಿಂದೆ ನನ್ನ ಲೆಕ್ಕದಲ್ಲಿ ಪೂಜೆಯನ್ನು ಕೂಡ ನಮ್ಮ ಈಶ್ವರ ಭಟ್ಟ ದಂಪತಿಗಳು ಮತ್ತು ಇಲ್ಲಿ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಸೇರಿಕೊಂಡು ಪೂಜೆಯನ್ನು ಕೂಡ ಮಾಡಿದ್ದೇವೆ. ಇವತ್ತು ಒಂದಷ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದೆ. ಅದರಲ್ಲೂ ಕೂಡ ನಮ್ಮ ಧರ್ಮದ ಬಗ್ಗೆ ಆಸಕ್ತಿ ತೋರಿಸುವಂಥದ್ದು, ಚಿಕ್ಕ ಮಕ್ಕಳ ಒಂದು ಭಜನಾ ತಂಡವನ್ನು ಮಾಡಿರುವಂಥದ್ದು, ಆ ಮಕ್ಕಳಿಗೆ ಮಾರ್ಗದರ್ಶಕರಾಗಿ ಅವರ ಪೋಷಕರು ಮತ್ತೆ ಹಿರಿಯರನ್ನು ಕೂಡ ಸೇರಿಸಿಕೊಂಡು ಒಂದು ಭಜನಾ ತಂಡವನ್ನು ಮಾಡಿರುವಂಥದ್ದು, ಧರ್ಮದ ಬಗ್ಗೆ ಮಕ್ಕಳಿಗೆ ಅರಿವನ್ನು ಕೊಡುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಈ ಭಾಗಕ್ಕೆ ಒಂದಷ್ಟು ಅನುದಾನಗಳನ್ನು ಕೂಡ ನಾವು ಹೆಚ್ಚು ಈಶ್ವರ ಭಟ್ರ ಮುಖಾಂತರ ಕೊಟ್ಟಿದ್ದೀವಿ. ಅದರ ಜೊತೆಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಈ ಭಾಗದ ಪ್ರಮುಖರು, ಜನಸೇವಕರು, ಬಡವರ ಬಗ್ಗೆ ಕಾಳಜಿ ಇರುವವರು, ಬಡವರಿಗೆ ಇವತ್ತು ಕೂಡ ಒಂದು ಮನೆ ಕಟ್ಟಿ ಕೊಡಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟುಕೊಂಡಂತ ಈಶ್ವರ ಭಟ್ರವರಿಗೆ ನಾವು ಕೊಟ್ಟಿದ್ದೇವೆ. ನಾವು ಅವರಿಗೆ ಕೊಡುವಾಗಲೂ ಅವರು ಅದಕ್ಕೆ ಸೂಕ್ತವಾದ ವ್ಯಕ್ತಿ. ಯಾವುದೇ ಒಂದು ಮನಸ್ಸಿನಲ್ಲಿ ಅವರಿಗೆ ಬೇಕಾಗಿ ಯಾವುದನ್ನು ಮಾಡದೆ ದೈವಸ್ಥಾನ ಸಮಾಜಕ್ಕೆ ಬೇಕಾಗಿ ಕೆಲಸ ಮಾಡುವುದನ್ನು ನಾವು ಕಂಡುಕೊಂಡಿದ್ದೇವೆ. ಅದರ ಪ್ರಕಾರ ಅವರಿಗೆ ಕೊಟ್ಟಿದ್ದೇವೆ ಹೊರತು ಅವರು ಪ್ರಮುಖರು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಕೊಟ್ಟದ್ದಲ್ಲ. ಹೌದು, ಈಗ ಹೇಳುವಾಗ ಹೇಳ್ತೇವೆ, ಕೆಲಸ ಆಗಬೇಕು, ಜವಾಬ್ದಾರಿ ಸಿಗುವುದು ನಮಗೆ ಕೆಲಸ ಮಾಡಲಿಕ್ಕೆ. ಜವಾಬ್ದಾರಿ ಸಿಗುವಾಗ ಕೆಲಸವನ್ನು ನಿರ್ವಹಣೆ ಮಾಡಿದರೆ ಅಭಿವೃದ್ಧಿ ಆಗುವಂಥ ಕೆಲಸಗಳು ಆಗ್ತವೆ. ಅವರಿಗೆ ಹೆಚ್ಚಿನ ಒತ್ತಡಗಳನ್ನು ಇರುವಂತಹ ಒಂದು ಕೆಲಸವನ್ನು, ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೇವೆ. ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಶ್ನೆ ಇಡಬೇಕು, ಆ ಚಿಂತನೆ ಮಾಡಬೇಕು, ಯಾವ ರೀತಿಯ ಅಭಿವೃದ್ಧಿ ಕೆಲಸಗಳು ಅವರು ಮುಂದೆ ನಿಂತುಕೊಂಡು ಮಾಡಬೇಕಾಗ್ತದೆ. ಅದರ ಹಿಂದೆ ನಾವು ಕೂಡ ಆ ದೇವರು ಯಾವ ರೀತಿ ನಮಗೆ ಮಾರ್ಗದರ್ಶನ ಕೊಡ್ತಾರೆ, ಯಾವಿಗೆ ನಮ್ಮ ಮನಸ್ಸಿಗೆ ಸೂಚನೆಗಳನ್ನು ಕೊಡ್ತಾರೆ, ಆ ಮುಖಾಂತರ ನಾವು ಮನುಷ್ಯರು, ನಮಗೆ ಏನು ಗೊತ್ತಿಲ್ಲ, ದೇವರು ನಮ್ಮ ಮನಸ್ಸಿಗೆ ಹೇಗೆ ಸೂಚಿಸ್ತಾರೆ ಆ ರೀತಿ ನಾವು ಕೆಲಸ ಮಾಡಿಕೊಂಡು ಹೋಗು. ಅದಕ್ಕೆ ನಾನು ಹೇಳುದು, ಒಮ್ಮೆ ಪ್ರಶ್ನೆಯನ್ನೆಲ್ಲ ಇಟ್ಟು ಬೇಕಾದಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳಿದೆ, ಶಕ್ತಿಯು ಕೂಡ ಇದೆ, ಸರ್ಕಾರನೂ ಕೂಡ ಇದೆ, ಜನಗಳು ಕೂಡ ನಿಮ್ಮ ಬೆನ್ನ ಹಿಂದೆ ನಿಂತು ಕೆಲಸ ಮಾಡುವ ಯುವಕರ ತಂಡ ಕೂಡ ಇಲ್ಲಿದೆ. ಆ ಮುಖಾಂತರ ನಾವೆಲ್ಲ ಸೇರಿ ಪಕ್ಷಾತೀತವಾಗಿ ಎಲ್ಲರನ್ನು ಸೇರಿಸಿಕೊಂಡು ಆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಬೇಕು, ಅದಕ್ಕೆ ಬೇಕಾಗುವಂತಹ ಕೆಲಸಗಳನ್ನು ಮಾಡಬೇಕು ಅನ್ನುವ ಕಲ್ಪನೆಗಳು ನಮ್ಮ ಮನಸ್ಸಿನಲ್ಲಿದೆ. ಅಲ್ಲಿರುವಂತಹ ಹಳೆ ಬಿಲ್ಡಿಂಗ್ಗಳನ್ನೆಲ್ಲ ತೆರವುಗೊಳಿಸುವಂತಹ ಕೆಲಸಗಳು ಆಗಬೇಕು, ನಮ್ಮ ಕಲ್ಪನೆ ಇಷ್ಟೇ ಇರುತ್ತೆ. ಇವತ್ತು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಬೇಕಾದಷ್ಟು ಜನ ಯಾತ್ರಾರ್ಥಿಗಳು ಬೇರೆ ಇಡೀ ರಾಜ್ಯದಿಂದ, ಹೊರ ದೇಶಗಳಿಂದ, ಹೊರ ರಾಜ್ಯಗಳಿಂದ ಬರ್ತಾರೆ. ಅದರಲ್ಲಿ 50% ಜನ ನಮ್ಮ ಉಪ್ಪಿನಂಗಡಿ ಪುತ್ತೂರಿಗೂ ಭೇಟಿ ಕೊಡಬೇಕು, ಆಗ ಇಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ನಮ್ಮ ಕಲ್ಪನೆ. ಭೇಟಿ ಕೊಡಬೇಕಿದ್ರೆ ಧರ್ಮಕ್ಕೆ ಯಾರು ಭೇಟಿ ಕೊಡುವುದಿಲ್ಲ. ಯಾರಾದರೂ ಒಂದು ಬೇರೆ ರಾಜ್ಯಗಳಿಗೆ, ಬೇರೆ ಊರಿಗೆ ಹೋದಾಗ ಅವ್ರಲ್ಲಿ ಕೇಳ್ತಾರೆ, ಇಲ್ಲಿ ಬೇರೆ ಯಾವುದು ಒಳ್ಳೆಯ ಕ್ಷೇತ್ರಗಳಿದೆ, ಒಳ್ಳೆಯ ಜಾಗ ಇದೆ ಅಂತ ಕೇಳ್ತಾರೆ. ಆಗ ಅಲ್ಲಿಯ ಜನ ಹೇಳಬೇಕು, ಇಲ್ಲೊಂದು ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಕಾರ್ಮಿಕದ ಬಗ್ಗೆ, ಸಾನ್ನಿಧ್ಯ ಬಗ್ಗೆ ನಾವೇನೇ ಹೇಳಬೇಕಂತ ಇಲ್ಲ. ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಕಲ್ಪಿಸಿದರೆ ಬಹುಶಃ ಎಲ್ಲ ಯಾತ್ರಾರ್ಥಿಗಳು ಇಲ್ಲಿ ಬರುವಂಥದ್ದು ಆಗಬೇಕು. ಅದು ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಅದು ಈಗ ಹೆಚ್ಚಿನ ಜವಾಬ್ದಾರಿ ಈಶ್ವರ ಭಟ್ರ ಮೇಲೆ ಇದೆ. ಅದನ್ನು ನಿರ್ವಹಣೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ನಾವು ಕೂಡ ಅವರ ಬೆನ್ನ ನಿಂತು ಅವರಿಗೆ ಸಹಕಾರ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ನಮಗೂ ಕೂಡ ಮಹಾಲಿಂಗೇಶ್ವರ ದೇವರು, ನಾವೆಲ್ಲ ನಂಬಿರುವಂತಹ ದೇವರು ಅದನ್ನು ಮಾಡಲಿಕ್ಕೆ ಶಕ್ತಿ ಕೊಡ್ಲಿ, ಮನಸ್ಸು ಕೊಡ್ಲಿ. ಅದಕ್ಕೆ ಬೇಕಾಗುವಂತಹ ಅನುದಾನಗಳನ್ನು ಕೊಡುವಲ್ಲಿ ಕೂಡ ಯಾರು ಕೊಡ್ತಾರೆ ಅವರಿಗೂ ಕೂಡ ಆ ದೇವರು ಮತಿಯನ್ನು ಕೊಡ್ಲಿ ಅನ್ನೋ ವಿಚಾರವನ್ನು ನಾವು ದೇವರ ಹತ್ರ ವಿನಂತಿ ಮಾಡ್ಕೊಳ್ಳುತ್ತಾ ಇವತ್ತು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಮಾಡಿದ್ರಿ. ಒಂದು ಮನೆ ಕಟ್ತೀನಿ, ಬಡವರಿಗೆ ಒಂದು ಮನೆ ಕಟ್ಟುವಂತ ಪ್ರಸ್ತಾವನೆಯನ್ನು ಕೂಡ ಇಟ್ಟಿದ್ದೀರಿ. ಇಂಥ ಕೆಲಸಗಳು ಆಗಬೇಕು. ಬಡವರಿಗೆ ಸಹಾಯ ಮಾಡುವಂತ ಕೆಲಸಗಳು ಆಡಿದ್ರೆ ಅದು ಕೂಡ ದೇವರ ಕೆಲಸ ಅಂತ ಹೇಳ್ತಾರೆ. ಯಾರು ಕಷ್ಟದಲ್ಲಿ ಇರುವವರ ಕಣ್ಣೀರು ಒರೆಸ್ತಾರ, ಕಡು ಕಷ್ಟದಲ್ಲಿರುವವರ ಕಣ್ಣೀರು ಒರೆಸ್ತಾರ, ಅವರಿಗೆ ಸಹಕಾರ ಮಾಡೋದು ನಿಜವಾದ ಧರ್ಮ ಅಂತ ಹೇಳ್ತಾರೆ. ಒಂದಷ್ಟು ನಿವೇಶನ ಇಲ್ಲದ ಮಹಿಳೆಯರು ಕೂಡ ನಗರ ಭಾಗದಲ್ಲಿ ಇದ್ದಾರೆ. ನಾನು ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿಕೊಳ್ಳೋದು, ನಿವೇಶನಕ್ಕೆ ಎಲ್ಲಿಯೂ ಕೂಡ ತೊಂದರೆ ಇಲ್ಲ, ಆದರೆ ನಗರ ಪ್ರದೇಶದಲ್ಲಿ ಸಿಗುವುದಿಲ್ಲ. ಬಾಕಿ ಭಾಗದಲ್ಲಿ ಎಲ್ರಿಗೂ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ಕರೆಂಟು ಮನೆಗೆ ಇಲ್ಲದೆ ಇರ್ಲಿಕ್ಕಿಲ್ಲ.
ಮನೆಗೆ ನೀರು ಕನೆಕ್ಷನ್ ಇಲ್ಲದೆ ಇರ್ಲಿಕ್ಕಿಲ್ಲ, ಯಾರು ಕೂಡ ನಿವೇಶನ ಇಲ್ಲದೆ ಇರ್ಲಿಕ್ಕಿಲ್ಲ. ಆದ್ರೆ ನಿವೇಶನ ಇಲ್ಲದೆ ಇರ್ಲಿಕ್ಕಿಲ್ಲ ಒಂದು ಕಂಡೀಷನ್, ನೀವು ಹೇಳಿದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ, ನಾವು ಹೇಳಿದಲ್ಲಿ ನಿಮಗೆ ಖಂಡಿತ ಪ್ರತಿಯೊಬ್ಬನಿಗೂ ನಿವೇಶನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೇನೆ ಅನ್ನುವ ಮಾತನ್ನು ಹೇಳುತ್ತಾ ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸವನ್ನು ಪ್ರಾಮಾಣಿಕತನವಾಗಿ ಮಾಡ್ತೇವೆ ಅನ್ನುವ ವಿಚಾರವನ್ನು ಹೇಳುತ್ತಾ 5 ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ. ನಿಮಗೆಲ್ಲ ಮಹಿಳೆಯರಿಗೆ ಗೊತ್ತಿದೆ. ಇವತ್ತು ಸರ್ಕಾರಿ ಕೆಲಸದಲ್ಲಿ ಇದ್ದವರಿಗೆ ಯಾವ ರೀತಿ ಸಂಬಳ ಬರ್ತದೆ, ಅದೇ ರೀತಿ ಮನೆಯ ಒಡತಿಗೆ 2,000 ರೂಪಾಯಿ ತಿಂಗಳಿಗೆ ಬರ್ತದೆ. ಇವತ್ತಿನವರೆಗೆ ಯಾರು ಕೂಡ ಈ ರೀತಿಯ ಯೋಜನೆಗಳನ್ನು ತಂದಿಲ್ಲ. ಕರೆಂಟ್ ಫ್ರೀ ಕೊಡುವಂತಹ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಬಸ್ಸಿನಲ್ಲಿ ಮಹಿಳೆಯರಿಗೆ ಹೋಗುವಾಗ ಫ್ರೀ ಬಸ್ಸಲ್ಲಿ ಯಾವುದೇ ಟಿಕೆಟ್ ಇಲ್ಲ. ಇವತ್ತು ಎಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ, ಯಾವ ಊರಿನ ದೇವಸ್ಥಾನಕ್ಕೆ ನೀವು ಹೋಗ್ಬೇಕಿದ್ರೆ, ಬ್ಯಾಂಗ್ಳೂರಿಗೆ ಹೋಗ್ಬೇಕಿದ್ರೆ 1 ಪೈಸೆ ಕೂಡ ಬಸ್ಸಿನಲ್ಲಿ ದುಡ್ಡು ಕೊಡ್ಲಿಕ್ಕಿಲ್ಲ. 5 kg ಅಕ್ಕಿಯ ಹಣ ಕೂಡ ನಿಮ್ಮ ಮನೆಗೆ ಬರ್ತದೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ 6 ತಿಂಗಳಾದ್ರೆ ಅವರಿಗೆ ಕೆಲಸ ಸಿಕ್ಕಿಲ್ಲ ಅಂತಾದ್ರೆ 3,500 ರೂಪಾಯಿ ಅವರಿಗೆ ತಿಂಗಳಿಗೆ ಕೊಡುವಂತ ಕೆಲಸ ಸರ್ಕಾರ ಮಾಡಿದೆ. ಇದೆಲ್ಲ ಒಳ್ಳೆಯ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಂದಷ್ಟು ಜನ ಹೇಳ್ತಾರೆ ಅದು ಹಿಂದೂ ವಿರೋಧಿ ಅಂತ. ನಾನು ಕೂಡ ಹಿಂದೂ ಸ್ವಾಮಿ, ನಾನು ಯಾಕೆ ಹಿಂದೂ ವಿರೋಧಿ ಆಗಬೇಕು? ಇಂಥ ಕೆಲಸಗಳನ್ನೆಲ್ಲ ಮಾಡ್ತೀವಿ. ಖಂಡಿತ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಲ್ಲ. ನಾವು ನಮ್ಮ ಧರ್ಮದ ಬಗ್ಗೆ, ನಾನು ಹಿಂದೂ, ನಾನು ಧರ್ಮವನ್ನು ಪಾಲಿಸ್ತೇನೆ, ನಾನು ದೇವರನ್ನು ಪೂಜಿಸ್ತೇನೆ, ನಾನು ಹಿಂದೂ ಧರ್ಮದ ದೇವರುಗಳ ಬಗ್ಗೆ ನನಗೆ ಒಳ್ಳೆಯ ರೀತಿಯ ಎಲ್ಲ ನನಗೆ ಬೇಕಾಗುವಂತ ಕೆಲಸಗಳನ್ನು ಮಾಡ್ತೇನೆ. ಆದ್ರೆ ಒಂದೇ ಒಂದು ಬೇರೆ ಧರ್ಮದವನ್ನು ನಾವು ವಿರೋಧ ಮಾಡುವಂತದ್ದಿಲ್ಲ. ಕೆಲವರು ಬೇರೆ ಧರ್ಮದಕ್ಕೆ ಬೈದು ಅವರಿಗೆ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಈ ದೇಶ ಉದ್ಧಾರ ಆಗ್ಬೇಕಿದ್ರೆ ನಾವು ನಮ್ಮ ಮಕ್ಕಳಿಗೆ ಕೆಲಸ ಕೊಡುವಂತಹ ಕೆಲಸಗಳು ಆಗಬೇಕು. ನಮ್ಮ ಮಕ್ಕಳು ಯಾರು ವಿದ್ಯಾಭ್ಯಾಸ ಮುಗಿಸಿ ಹೊರಗೆ ಬರ್ತಾರೆ ಅವರಿಗೆ ಉದ್ಯೋಗ ಸಿಗುವಂತಹ ಕೆಲಸಗಳಾದ್ರೆ ಮಾತ್ರ ಈ ದೇಶ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ನಮ್ಮ ಆಚಾರ ವಿಚಾರ ಧರ್ಮ ಏನಿದೆ ಅದರ ಜೊತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದು, ವಿದ್ಯಾಭ್ಯಾಸ ಕೊಟ್ಟಂತ ಮಕ್ಕಳಿಗೆ ಉದ್ಯೋಗ ಕೊಡುವುದು. ಅದನ್ನು ಮಾಡಿದ್ರೆ ಮಾತ್ರ ಈ ದೇಶ, ಕುಟುಂಬ, ರಾಜ್ಯ ಮುಂದೆ ಬರಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ರೆ ಎಲ್ರಿಗೂ ಅವರವರ ಮನಸ್ಸಂಕಲ್ಪ ದೇವರು ಸಿದ್ಧಿ ಮಾಡಲಿ. ಅವರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ज्येष्ठराजं ब्रह्मणस्पद आदशृण्वन्नोतिभिः सेदसादनं श्रीविघ्नेश्वराय नमः. राजायते नमः. नास्ति त्वमेव शरणं मम तस्मात् कारुण्यभाग्याय. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಈ ವೃಕ್ಷವನ್ನು ದೇವವೃಕ್ಷ ಅಂತ ಕರೆದಿದ್ದಾರೆ. ಮೂಲದಲ್ಲಿ ಬ್ರಹ್ಮನಿದ್ದಾನೆ, ಸೃಷ್ಟಿಯ ಆದಿ, ಸೃಷ್ಟಿಯ ಮೂಲ ಬ್ರಹ್ಮ. ಹಾಗೆ ಮಧ್ಯದೋ ವಿಷ್ಣುರೂಪಿಣಿ, ಮಧ್ಯದಲ್ಲಿ ಲಯಕರ್ತ, ಪಾಲನಾಕರ್ತ ವಿಷ್ಣು ನಾರಾಯಣನಿದ್ದಾನೆ. ಅಗ್ರತಃ ಶಿವರೂಪಾಯ, ನಮ್ಮ ಜೀವನಕ್ಕೆ ಬೆಳಕನ್ನು ಕೊಡುವಂತಹ ಶಕ್ತಿ, ಸನ್ಮಾರ್ಗವನ್ನು ಕೊಡುವಂತಹ ಶಕ್ತಿ ಅಂದರೆ ಪರಮೇಶ್ವರ. ಹಾಗೆ ಮೂಲದಲ್ಲಿ ಬ್ರಹ್ಮ, ಸಾನ್ನಿಧ್ಯ ಇರುವಂತಹ ವೃಕ್ಷಕ್ಕೆ ಅಶ್ವತ್ಥ ವೃಕ್ಷ ಅಂತ ಹೆಸರು. ಆ ವೃಕ್ಷಕ್ಕೆ ಪ್ರದಕ್ಷಿಣೆ ಬಂದರೆ, ಈ ವೃಕ್ಷಕ್ಕೆ ಪೂಜೆ ಮಾಡಿದರೆ, ಈ ವೃಕ್ಷದ ಮುಂದೆ ಪ್ರಾರ್ಥನೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗ್ತದೆ. ಹಾಗೆ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿದಂತಹ ಫಲ ಕೂಡ ಪ್ರಾಪ್ತಿಯಾಗ್ತದೆ. ಎಲ್ಲ ಗ್ರಹಚಾರ ದೋಷಗಳು ನಿವಾರಣೆಯಾಗಬೇಕಾದ್ರೆ ಈ ಅಶ್ವತ್ಥ ವೃಕ್ಷಕ್ಕೆ ಪೂಜೆ ಮಾಡುವಂಥದ್ದು ವಿಶೇಷ. ಹಾಗೆ ವಿಧಾನಸಭಾ ಕ್ಷೇತ್ರದ ಪುತ್ತೂರಿನ ಶಾಸಕರು ಅಶೋಕ್, ನೀವು ಇಲ್ಲಿ ಬಂದು ದೇವರ ಪೂಜೆಯಲ್ಲಿ ಪಾಲ್ಗೊಂಡಿದ್ದೀರಿ. ನಿಮಗೆ ದೇವರ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಿ ಉತ್ತಮ ಆರೋಗ್ಯ, ದೀರ್ಘ ಆಯುಷ್ಯ, ಮಾನಸಿಕವಾದಂತಹ ನೆಮ್ಮದಿಯನ್ನೆಲ್ಲ ದೇವರು ಅನುಗ್ರಹ ಮಾಡಲಿ. ಇನ್ನು ಮುಂದಕ್ಕೆ ಏನು ಒಳ್ಳೆಯದಾಗಬೇಕು ಅಂತೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೀರೋ ಅದನ್ನೆಲ್ಲ ಕಾಲ ಕಾಲಕ್ಕೆ ದೇವರು ನಡೆಸಿಕೊಡಲಿ. ನಿಮ್ಮ ಜೀವನ ಬಂಗಾರವಾಗುವಂತೆ
ದೇವರು ಅನುಗ್ರಹ ಮಾಡಲಿ. ಪುತ್ತೂರು ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಕನಸು ಕಂಡಿದ್ದೀರೋ ಅದನ್ನೆಲ್ಲ ದೇವರು ಮುಂದಕ್ಕೆ ನಿಮ್ಮ ಕೈಯಲ್ಲಿ ನಡೆಸಿಕೊಡಲಿ. 10 ಜನರಿಗೆ ಆದರ್ಶ ವ್ಯಕ್ತಿಗಳಾಗಿ, ನೀವು ಜ್ಞಾನವಂತರಾಗಿ, ನೀವು ಕೀರ್ತಿವಂತರಾಗಿ ಸಮಾಜದಲ್ಲಿ ಬೆಳಗುವಂತಹ ಎಲ್ಲ ಶಕ್ತಿಯನ್ನು ದೇವರು ಅನುಗ್ರಹ ಮಾಡಲಿ. ಶಾಸಕರಾಗಿ ಇಲ್ಲಿ ಬಂದು ಇವತ್ತು ದೇವರ ಪೂಜೆಯನ್ನು ಮಾಡಿದ್ದೀರಿ. ಇನ್ನು ಮುಂದಕ್ಕೆ ಇಲ್ಲಿ ಬರುವಾಗ ಸಚಿವರಾಗಿ ಇಲ್ಲಿ ಬಂದು ದೇವರ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ದೇವರು ನಿಮ್ಮ ಪಾಲಿಗೆ ಅನುಗ್ರಹ ಮಾಡಲಿ. ನಿಮ್ಮ ಮನೆಯನ್ನು, ನಿಮ್ಮ ಮನವನ್ನು ದೇವರು ಬೆಳಗಿಸಿಕೊಡಲಿ. ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಿ ಇಡೀ ಸಮಾಜಕ್ಕೆ ಆ ಅಶ್ವತ್ಥನಾರಾಯಣ ದೇವರು ಬೆಳಕನ್ನು ಅನುಗ್ರಹ ಮಾಡಲಿ. ಇಡೀ ಲೋಕಕ್ಕೆ ಸಮಸ್ತ ಸನ್ಮಂಗಲವನ್ನು ಅನುಗ್ರಹ ಮಾಡಲಿ. ಒಂದು ಪೂಜೆ ಮಾಡಿದರೆ ಏನು ಫಲ ಅಂತ ಕೇಳಿದರೆ, ದೇಶಕ್ಕೆ ಬರುವಂತಹ ಆಪತ್ತು, ಅತಿವೃಷ್ಟಿ, ಅನಾವೃಷ್ಟಿ ಇದೆಲ್ಲ ನಿವಾರಣೆಯಾಗಲಿಕ್ಕೆ ಸಾಧ್ಯ. ಒಂದು ಪೂಜೆ ಮಾಡುವುದರಿಂದ ಸಜ್ಜನರು ಅಂತ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ರಕ್ಷಣೆ ಎನ್ನುವಂಥದ್ದು ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ದೇವರ ಪೂಜೆ ವಿಶೇಷ ಅಂತ ಹೇಳಿದ್ದಾರೆ. ಕಾಲ ಕಾಲಕ್ಕೆ ಭೂಮಿಗೆ ಮಳೆ ಬೀಳಬೇಕಾದ್ರೂ ಅದಕ್ಕೂ ಕೂಡ ದೇವರ ಪೂಜೆ ವಿಶೇಷ. ಹಾಗೆ ಇಡೀ ಲೋಕಕ್ಕೆ ಸಮಸ್ತ ಸನ್ಮಂಗಲ ಪ್ರಾಪ್ತಿಯಾಗಬೇಕು ಎನ್ನುವಂತಹ ಸಂಕಲ್ಪದಲ್ಲಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಈ ಪೂಜೆಯನ್ನು ನಡೆಸ್ತಾ ಇದ್ದೇವೆ. ದೇವರ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಆರೋಗ್ಯವನ್ನು, ಆಯುಷ್ಯವನ್ನು, ನೆಮ್ಮದಿಯನ್ನೆಲ್ಲ ಕೊಟ್ಟು ದೇವರು ನಿಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅಶ್ವತ್ಥ ಪೂಜೆಯ ಮಹಾಪ್ರಸಾದವನ್ನು ಕೊಡುವಂತೆ. ಸದನಕ ಬಂದ ಆನಂದ ಗೋಪಿ ಕೇಳಿ ನಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿ ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.